ನನಗೆ ಭಾಳ ಖುಷಿ ಆಗ್ತದೆ. ಅವ್ನು ಭಾಳ ಚೆನ್ನಾಗಿ ಆಟ ಆಡ್ತಾ ಇದ್ದ. ಆಟ ಮಾತ್ರವಲ್ಲ, ಎಲ್ಲದರಲ್ಲೂ ಬಿಗ್ ಬಾಸ್ ಅಂದರೆ ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಪೂರ್ವ ಜನ್ಮದ ಪುಣ್ಯದ ಫಲ ಆಗಬೇಕು ಅಲ್ಲಿಗೆ ಹೋಗ್ಬೇಕಿತ್ತು. ಅವರು ಹಾಗೆ ಹೀಗೆ ಅಂತ ಲವ್ ಅಂತ, ಅದಕ್ಕೆ ನಾನು ಒಪ್ಪಲ್ಲ. ಈ ಬಟ್ಟೆ ಕಟ್ಟಿಕೊಂಡು ಅವನ ಸ್ವರೂಪವನ್ನೇ ಚೇಂಜ್ ಮಾಡಿಕೊಂಡು ಎಲ್ಲರೂ ಪ್ರತಿಯೊಬ್ಬರು ಹೇಳೋದು ನಾನು ಗಡಿನಾಡ ಕನ್ನಡಿಗ. ನಮಸ್ಕಾರ. ನಮಸ್ಕಾರ. ಈಗ ರೂಪೇಶ್ ಶೆಟ್ಟಿ ಅವರು ಬಿಗ್ ಬಾಸ್ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹೌದು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನನಗೆ ಭಾಳ ಖುಷಿ ಆಗ್ತದೆ. ಅವನು ಭಾಳ ಚೆನ್ನಾಗಿ ಆಟ ಆಡ್ತಾ ಇದ್ದ. ಆಟ ಮಾತ್ರವಲ್ಲ, ಎಲ್ಲದರಲ್ಲೂ ಚೆನ್ನಾಗಿದ್ದಾನೆ. ಅಂದರೆ ಅವನ ಸ್ವಭಾವ ಎಲ್ಲರಿಗೂ ಮೆಚ್ಚುಗೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಅಂದರೆ ಒಳ್ಳೆಯ ಇದ್ದಾನೆ, ಭಾಳ ಖುಷಿ ಆಯಿತು. ಬಿಗ್ ಬಾಸ್ ಮನೆಗೆ ನೀವು ಬೇರೆ ಹೋಗಿದ್ರಿ? ನಾನು ಹೋಗಿದ್ದೇನೆ ಮೊನ್ನೆ. ಇದು ಬಿಗ್ ಬಾಸ್ ಮನೆಗೆ ಹೋಗಿದ್ದೇನೆ, ಅವನ ಹತ್ರ ಮಾತಾಡಿದ್ದೇನೆ. ಅಲ್ಲಿಗೆ ಹೋಗ್ಲಿಕ್ಕೂ ಒಂದು ಇದಲ್ಲ, ಒಂದು ಅವಕಾಶ ಅಂದರೆ ಅದು ಸಾಧಾರಣದ್ದಲ್ಲ. ಅದು ಎಲ್ಲರಿಗೂ ಸಿಗಲಿಕ್ಕಿಲ್ಲ. ನನ್ನೊಂದು ಅಭಿಪ್ರಾಯದಲ್ಲಿ ಏನೋ ಪೂರ್ವಜನ್ಮದ ಇದು ಅಂತ, ಪುಣ್ಯದ ಫಲವೋ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಅಂಥ ನಾನು ಬಿಗ್ ಬಾಸ್ ಅಂದರೆ ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಈಗ ನನ್ನ ಮಗ ಹೋದ ಮೇಲೆ ಅದನ್ನೇ ನೋಡೋದು ಈಗ ನಾನು. ಅಂದರೆ ಶನಿವಾರ ಆದಿತ್ಯವಾರ ಅವರು ಬರ್ತಾರಲ್ಲ, ಕಿಚ್ಚ ಸುದೀಪ್ನವರು. ಅದು ಅಂದರೆ ಪ್ರಾಣ, ನನಗೆ ಪಂಚಪ್ರಾಣ ಅವರ ಮಾತು ಕೇಳೋದು. ಅದನ್ನೇ ನೋಡ್ತಾ ಇದ್ದೇನೆ ನಾನು 9 ಗಂಟೆಯಿಂದ 11 ಗಂಟೆವರೆಗೆ. ಅವರು ರಿಪೀಟ್ ಮಾಡ್ತಾರಲ್ಲ, ಆಗ ಬೇರೆ ನೋಡೋದು. ಹಾಗೆ ಅಲ್ಲಿ ಹೋಗಿದ್ದೇನೆ. ಹೋದರೆ ಅಲ್ಲಿ ಹೋಗುವಂಥ ಇದೊಂದು ಭಾಗ್ಯವೇ ಅಂತ ನಾನು ಎಣಿಸಿದ್ದು. ಮೊದಲು ಇದನ್ನು ಗ್ರಹಿಸಿರಲಿಲ್ಲ. ಅಲ್ಲಿ ಹೋಗಿದ್ದೇನೆ. ಅಲ್ಲಿರುವಂಥ ಎಲ್ಲ ಘಟಾನುಘಟಿಗಳೆಲ್ಲಿದ್ದಾರೆ ಅಲ್ಲಿ, ಸಣ್ಣವರಲ್ಲ, ಒಳ್ಳೊಳ್ಳೆ ಘಟಾನುಘಟಿಗಳೆಲ್ಲ ಏನೋ ಸಾಧಿಸಿ ಬಂದವರಾಗಿರ್ಬೋದು. ಅವರ ಜೊತೆಯಲ್ಲಿ ನನ್ನ ಮಗನೂ ಹೊಂದುತ್ತಾ ಹೋಗ್ತಾನೆ ಎಂದಾದರೆ ನನಗೆ ಭಾಳ ಸಂತೋಷ ಆಗ್ತಾಯಿತ್ತು. ಅಲ್ಲಿಯ ಮನೆಯ ವಾತಾವರಣ ಎಲ್ಲ ಹೇಗಿತ್ತು? ದೇವರೇ, ಮನೆಯ ವಾತಾವರಣ ಅಂದರೆ ಎಂಥದ್ದು. ಬಿಗ್ ಬಾಸ್ ಅಂದರೆ ಹೇಳಲಿಕ್ಕೆ ಮಾತ್ರ ಬಿಗ್ ಬಾಸ್. ಬಿಗ್ ಬಾಸ್ ಯಾರು ಏನು, ಅದು ದೇವರೇ ಬಿಗ್ ಬಾಸಿನ ರೂಪದಲ್ಲಿ ಬಂದದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಆ ಮನೆಯ ಒಂದು ವ್ಯವಸ್ಥೆ ಅಲ್ಲಿ ಅಂದರೆ ನಾನು ಆಟ ಅಂತ ಹೇಳೋದಿಲ್ಲ, ಅದು ಆಟ ಅಲ್ಲ. ಒಂದು ಕುಟುಂಬದಲ್ಲಿ ಏನೆಲ್ಲ ನಡೆಯುತ್ತದೆ ಅದರೊಂದು ಪಾಠ ಅಂತ ಹೇಳ್ಬೋದು, ತಪ್ಪಾಗಲಿಕ್ಕಿಲ್ಲ. ಅದನ್ನೊಂದು ಅಂಥ ಒಂದು ಶಿಕ್ಷಣ ಸಂಸ್ಥೆ, ಯಾವುದು ಕೌಟುಂಬಿಕವಾಗಿ ಶಿಕ್ಷಣ ಕೊಡ್ತಾರಲ್ಲ, ಅದರೊಂದು ಶಿಕ್ಷಣ ಸಂಸ್ಥೆಯೇ ಆಗಿರ್ಬೋದು ಅಂತ ನನ್ನ ಯೋಚನೆ. ಅಲ್ಲಿರುವುದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಒಳಗೆ ಹೋಗಬೇಕು, ಅದನ್ನು ನೋಡಬೇಕು, ಅದರ ಚಂದ, ಅಲ್ಲಿ ನಮಗೆ ಆನಂದ, ಆನಂದ ಬಾಷ್ಪವೇ ಸುರಿದು ಹೋಯ್ತು ನನಗೆ ಅಲ್ಲಿ. ಅಂದರೆ ಈಗ ಬಿಗ್ ಬಾಸ್ ಮನೆಗೆ ಈಗ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವವರನ್ನು ಬಿಟ್ಟು ಹೊರಗಿನವರಿಗೆ ಅಂತ ಹೇಳಿದ್ರೆ ಮನೆಯವರಿಗೆ ಯಾರಿಗೂ ಒಬ್ಬರಿಗೆ ಅಂತ ಅವಕಾಶ ಸಿಗುವಂತ, ಒಬ್ಬರಿಗೆ ಮಾತ್ರ ಅಂತ ಅವಕಾಶ ನಿಮಗೆ ನನಗೆ ಸಿಕ್ಕಿದೆ. ಅದಕ್ಕೆ ನಿಮಗೆ ಹೇಗೆ ಅನಿಸ್ತದೆ? ಏನು ಅನಿಸೋದಲ್ಲಿ ಅಲ್ಲಿ ಓದಕ್ಕೆ ಅದೇ ಹೇಳಿದ್ದೆ ನಾನು. ಪೂರ್ವಜನ್ಮದ ಪುಣ್ಯದ ಫಲ ಆಗಬೇಕು ಅಲ್ಲಿಗೆ ಹೋಗ್ಬೇಕು ಅಂತಾದರೆ ಎಲ್ರಿಗೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿಗೆ. ಆದರೆ ಹೋಗುವುದು ಅದು ನನ್ನಿಂದಲ್ಲ, ನನ್ನ ಮಗನಿಂದಾಗಿ ಅಲ್ಲಿ ಹೋಗಿಬಿಟ್ಟಲ್ಲ ಅಂತ. ಅದು ಮಾತ್ರ ಎಲ್ಲರೂ ಕೇಳ್ತಾ ಇದ್ದಾರೆ, ಹೇಗೆ ಅಂತ. ಭಾಳ ಖುಷಿ ಆಯಿತು, ಭಾಳ ಸಂತೋಷ. ಅಂದರೆ ಅದನ್ನು ಹೇಳಲಿಕ್ಕಾಗಲ್ಲ. ಅದು ಮಾತ್ರ ಅದೇ ರೂಪೇಶ್ ಶೆಟ್ಟಿ ಅವರು, ನೀವು ಹಣೆಗೆ ಬಟ್ಟೆ ಕಟ್ಟಿದ್ರ ಬಗ್ಗೆ ನೀವು ಮಾತಾಡಿದ್ರಿ. ಹೌದು, ಮೊನ್ನೆ ವೀಕೆಂಡ್ ಅಲ್ಲಿ ಸುದೀಪ್ ಅವರು ಮಾತಾಡುವಾಗ ಕೂಡ ಆ ವಿಷಯ ಬಂತು. ಅದೌದು. ಅಂದರೆ ಅವ ಆಟ ಎಲ್ಲ ಚೆನ್ನಾಗಿ ಆಡ್ತಾನೆ, ಭಾಳ ಖುಷಿ ಆಗ್ತದೆ. ಅವನ ಮುದ್ದು ಮುಖ ಅಂದರೆ ಯಾವಾಗಲೂ ನಗುತ್ತಾ, ಇನ್ನೊಬ್ಬರಿಗೆ ನೋವು ಆಗದ ರೀತಿಯಲ್ಲಿ ಇರುವಂಥ ಜನ. ಅದರ ಒಳಗೆ ಮಾತ್ರ ಅಲ್ಲ, ಹೊರಗೂ ಕೂಡ. ಅವನು ಪ್ರತಿ ದಿವಸ ನೋಡ್ತಾ ಇದ್ದೆ. ಈ ಬಟ್ಟೆ ಕಟ್ಟಿಕೊಂಡು ಅವನ ಸ್ವರೂಪವನ್ನೇ ಚೇಂಜ್ ಮಾಡಿಕೊಂಡು, ಇದನ್ನೆಲ್ಲ ನೋಡಲಿಕ್ಕಾಗಲ್ಲ, ನನಗೆ ಹೇಳುವುದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಆ ಸುದ್ದಿಯನ್ನು ಅವನಿಗೆ ಮುಟ್ಟಿಸುವುದಕ್ಕೂ ಆಗಲ್ಲ. ಅದಕ್ಕಾಗಿ ಏನು ಮಾಡಿದೆ, ನಾನು ಅವನ ಹತ್ರ ಹೇಳಿದ್ದೇನೆ, ನೀನು ಆಟ ಎಲ್ಲ ಅದು ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಬಿಗ್ ಬಾಸ್ ಮನೆ, ಯಾವ ವಿಷಯವನ್ನು ಅಲ್ಲಿ ಹೇಳಬಾರ್ದು, ಅವರ ಕಾನೂನಿಗೆ ವಿರುದ್ಧವಾಗಿ ನಾವಿರಬಾರ್ದು. ಅದಕ್ಕಾಗಿ ನಾನು ಅವನ ಹತ್ರ ಹೇಳಿದೆ, ನೀನು ಆಟ ಎಲ್ಲ ಚೆನ್ನಾಗಿ ಆಡ್ತಿ, ಮೊದಲು ಆಡಿದ್ದಿ, ಈಗಲೂ ಆಡ್ತಾ ಇದ್ದಿ. ಈಗ ಒಂದು 2 ವಾರದಿಂದ ತುಂಬ ಚೆನ್ನಾಗಿ ಆಟ ಆಡಿದೆ. ಆದರೆ ಒಂದು 3 ವಾರಕ್ಕೆ ಮೊದಲು ನೀನೊಂದು ಬಟ್ಟೆ ಕಟ್ಟಿ ಆ ಟಿ ವಿಯಲ್ಲಿ ಕಾಣಿಸುವುದನ್ನು ನೋಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೆ ಅವನು. ರೂಪೇಶ್ ಶೆಟ್ಟಿ ಅವರು ಬಾಲ್ಯದಲ್ಲಿ ನೀವು ಯಕ್ಷಗಾನ ಕಲಾವಿದರು, ನಿಮ್ಮ ಬಗ್ಗೆ ಎಲ್ಲ ಹೇಳಿದಾರೆ. ಸೊ ಬಾಲ್ಯದಲ್ಲಿ ಇರುವಾಗ ಹೇಗೆ ಇದ್ರು, ಹೇಗೆ ಅಂದರೆ ಅವನ ಬಾಲ್ಯದಲ್ಲಿ ನಾನು ಯಕ್ಷಗಾನ ಕಲಾವಿದನಾಗಿದ್ದೆ. ಕೆಲವು ಮೇಳಗಳೆಲ್ಲ ತಿರುಗಾಟ ಮಾಡ್ತಾ ಇದ್ದೆ. ಒಂದು 2 ವರ್ಷ ನನಗೆ ಮಧುರ ಮೇಳ ಸ್ವಂತ ಇತ್ತು ನನ್ನದು. ಆಮೇಲೆ ಆಗ ಭಾಳ ಕಷ್ಟದ ಜೀವನ, ಮಕ್ಕಳಿಗೆಲ್ಲ ನಾನು ಎಲ್ಲ ಇದು ಮಾಡಿ ಅವರಿಗೆ ಕಲಿಯುವುದಕ್ಕೆಲ್ಲ ಭಾಳ ಏನೆಲ್ಲ ಮಾಡಿದ್ದೇನೆ. ಸಣ್ಣದಿರುವಾಗ ಅಷ್ಟು ನಮಗೇನು ಇದಿರಲಿಲ್ಲ, ಆರ್ಥಿಕವಾಗಿ ಭಾಳ ಹಿಂದುಳಿದವರು ನಾವು. ಹಾಗೆ ಕುಬಣೂರು ಶಾಲೆಗೆ ಹೋದ ಮೊದಲು 7ನೇ ಕ್ಲಾಸ್ವರೆಗೆ.
ಆಮೇಲೆ ಬೇಕೂರು ಶಾಲೆಗೆ ಹೋದ. ಆಮೇಲೆ ಇಲ್ಲಿ SSLC ಆದಮೇಲೆ ಅವ ಮಂಗಳೂರಿಗೆ ಹೋದ್ದು. ಅಲ್ಲಿ SDM ಕಾಲೇಜಿಗೆ ಸೇರಿದ್ದು. ಅದಕ್ಕಿಂತ ಮೊದಲು ಅಂದರೆ ನನಗೆ 3 ಮಕ್ಕಳು, 1 ಹುಡುಗಿ 2 ಹುಡುಗ. ಅಂದು ಬೇರೆ ಬೇರೆ ಅಲ್ಲ, ಅವರು ಒಂದೇ. ನನಗೆ ಇವನ ಹತ್ರ ಪ್ರೀತಿ ಜಾಸ್ತಿ, ಮಗಳ ಹತ್ತಿರ ಕಡಿಮೆ ಅಂತ ಏನಿಲ್ಲ. ಅಂದರೆ 3 ಮಕ್ಕಳಂದರೂ ಅವರು ನನಗೆ ಇದು ಈ ರೂಪೇಶ್ ಹಬ್ಬದ ಇದು ಬೇರೆ ಬೇರೆ ಅಂತ ಇಲ್ಲ, ಅಭಿಪ್ರಾಯ ಒಂದೇ, ಪ್ರೀತಿ ಒಂದೇ. ಆ ಪ್ರೀತಿಯನ್ನು ಮಾತ್ರ ನಾವು ಅವರಿಗೆ ತೋರ್ಪಡಿಸುವುದಿಲ್ಲ. ಯಾಕಂದರೆ ಮಕ್ಕಳಲ್ಲಿ ಪ್ರೀತಿಯನ್ನು, ನೀನು ನನ್ನ ಮಗ, ನೀನು ಹಾಗೆ ಮಾಡಿದ್ದಿ, ಅದನ್ನು ಇನ್ನೊಬ್ಬರ ಹೇಳಲಿಕ್ಕೆ ಹೋಗುವುದಿಲ್ಲ. ತನ್ನನ್ನು ತಾನು ಹೊಗಳಿದರೆ ತನ್ನನ್ನು ಕೊಂದಂತ ಸತ್ತಂತೆ ಅಂತ ಲೆಕ್ಕ. ಅದಕ್ಕೆ ಹಾಗೆ ತೋರಿಸಲಿಕ್ಕೆ ಹೋಗುವುದಿಲ್ಲ ಅವನದು. ಅವರು ಇಲ್ಲಿ ಸಣ್ಣದಿರುವಾಗ ಅವರು ಮತ್ತೆ ಹೋದ್ದು. ಅದಕ್ಕಿಂತ ಮೊದಲು 7ನೇ ಕ್ಲಾಸಿನಲ್ಲಿ 7 ಇರುವಾಗ ನನ್ನ ಮಗ ರೂಪೇ, ಮತ್ತೊಬ್ಬ ಇದ್ದ ರಾಕೇಶ್ ಅಂತ, ಮತ್ತೊಬ್ಬಳು ರೂಪ. ಆ ರಾಕೇಶ್ ಅದಕ್ಕಿಂತ ಸಣ್ಣವ. ಈ ಅವನಿಗೆ ಅಷ್ಟು ಪ್ರೀತಿಗೆ ಪಾತ್ರಳಾದಂತಹ ಅವನ ತಾಯಿ ಅಂದರೆ ನನ್ನ ಹೆಂಡತಿ. 10 ವರ್ಷ ಏನಾಯಿತು ಅಂತ ಗೊತ್ತಿಲ್ಲ, ಸಡನ್ ಬೆಳಿಗ್ಗೆ ತೀರು, ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿ ಸೌಕಿಲ್ಲ ಇತ್ತು. ಅದು ಅಂದರೆ ತಾಯಿಯ ಮರಣದಿಂದ ಅವನಿಗೆ ಭಾಳ ನೋವಾಯಿತು. 10 ತಿಂಗಳು ಹೊತ್ತು, ಆಮೇಲೆ ಹೆತ್ತು ಸಾಕಿ ತನ್ನ ಎದೆಯ ಹಾಲನ್ನೇ ಅವನಿಗೆ ರಕ್ತವನ್ನು ಹಾಲಿನ ರೂಪದಲ್ಲಿ ದಾನ ಮಾಡಿದಂಥ ಮಹಾಮಾತೆ. ಅದು ಆ ಬೇಜಾರು ಅವನಿಗೆ ಈಗಲೂ ಉಂಟು. ಆಗ ಒಂದು 2 ದಿವಸಕ್ಕೆ ಮೊದಲು ಅವನು ಮಾತಾಡೋದು ಬಿಟ್ಟಿದ್ದ. ಅವರು ಸ್ವಲ್ಪ ಮೆಂಟಲ್ ಆಗಿತ್ತು, ಏನೆಲ್ಲ ಮಾತಾಡಿದ ಮಾತು ಬಿಟ್ಟಿತ್ತು. ಹಾಗೆ ಈಗ ಅವನಿಗೆ ಸಡನ್ ನಿಧನ ಹೊಂದಿದ ಮೇಲೆ ಅವನಿಗೆ ಅದೇ ಒಂದು ಬೇಜಾರು ಮನಸ್ಸಿನಲ್ಲಿ. ಇಲ್ಲಿ ಭಾಳ ಕಷ್ಟಪಟ್ಟಿದ್ದೆ ನಾನು, ಏನೆಲ್ಲ ಕಷ್ಟ ಬಂದು 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 ಆದರೂ ನಾನು ಆಮೇಲೆ ಯಕ್ಷಗಾನ ಮೇಳದಲ್ಲಿಯೇ ನಾನು ತಿರುಗಾಟ ಮಾಡ್ತಾಯಿದ್ದೆ. ಈ 3 ಮಕ್ಕಳಿದ್ದಾರಲ್ಲ, ಇದನ್ನು ನೋಡುವವರು ಬೇರೆ ಯಾರೂ ಇಲ್ಲ ಅಂತ ಅವರಿಗೆ ತೊಂದರೆ ಆಗ್ಬೋದು. ಅದಲ್ಲದೆ ಆಗ ನನಗೆ ಯೌವನ ಇತ್ತು, ನನಗೆ ಇನ್ನೊಂದು ಮದುವೆ ಎಲ್ಲರೂ, ನನ್ನ ತಮ್ಮ ಮದುವೆ ಆಗಿದ್ದಾನೆ, ಹೆಣ್ತಿರತ್ತು, ಎಲ್ಲರೂ ಆಗುವುದೇ, ಆದರೆ ತಪ್ಪೇನಿಲ್ಲ. ನಾನು ಮಾತ್ರ ಯೋಚನೆ ಮಾಡಿದ್ದೇನೆ, ನಾನು ಮದುವೆ ಆದರೆ ನಮ್ಮ ಮಕ್ಕಳಿಗೆ ಕಷ್ಟ ಆಗ್ಬೋದು, ಇನ್ನೊಂದು ಹೆಣ್ಣು ಹೇಗಿದ್ದದ್ದು ಬರ್ತದೆ, ಬಂದರೂ ಅವರಿಗೂ ಇವರಿಗೂ ಹೋಲಿಕೆ ಆಗೋದಿಲ್ಲಲ್ಲ. ಅದಕ್ಕಾಗಿ ಬೇಡ ಅಂತ ಬಿಟ್ಟು ಈ ಮಕ್ಕಳನ್ನು ಕಷ್ಟಪಟ್ಟು ಸಾಕಿ ವಿದ್ಯಾಭ್ಯಾಸವನ್ನು ಕಳಿಸಿದ್ದೇನೆ. ಅದೇ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಹೋದಾಗ ನಾನು ಇವತ್ತಿನ ತನಕ ತಂದೇನೆ ಈ ತರ ಅಪ್ಪಿ ಅಂತ ಹೇಳೋ ಮಾತನ್ನ ಹೇಳಿದ್ರು. ಸೊ ಇವಾಗ ತುಂಬಾ ಖುಷಿಯಲ್ಲಿದ್ದಾರೆ. ಅದನ್ನು ನೋಡುವ ನಿಮಗೆ ಹೇಗೆ ಅನಿಸ್ತದೆ? ಭಾಳ ಖುಷಿ ಆಗ್ತದೆ. ಅಂದರೆ ನನಗೆ ಆನಂದ ಬಾಷ್ಪ ಸುರಿಯುತ್ತಾ ಇದೆ. ಈಗ ಅಲ್ಲಿಂದ ಬಂದು ಇಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೇನಲ್ಲ, ಮತ್ತು ಅವನನ್ನು ಮುಟ್ಟಿದಾಗ, ಅವನನ್ನು ಅಪ್ಪಿಕೊಂಡಾಗ ಅದು ಏನಾಯಿತು ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಸಂತೋಷ, ಅಷ್ಟು ಖುಷಿ. ಅಂದರೆ ಅವನಿಗೂ ಕಣ್ಣೀರು ಬಂತು, ನನಗೂ ಕಣ್ಣೀರು ಬಂತು. ಈಗ ಆಮೇಲಿಂದ ಅವ ಜನವೇ ಚೇಂಜ್ ಆಗಿದ್ದಾನೆ, ಬದಲಾಗಿದ್ದಾನಲ್ಲ, ಸಂತೋಷವಾಗಿದ್ದಾನೆ, ಆಟ ಆಡ್ತಾನೆ. ನಿಮಗೆ ರೂಪೇಶ್ ಶೆಟ್ಟಿ ಅವರು ಸಿನಿಮಾ ರಂಗಕ್ಕೆ ಬರೋದು ಇಷ್ಟ ಇತ್ತಾ? ನನಗೆ ಅದು ಗೊತ್ತೇ ಇರಲಿಲ್ಲಪ್ಪ. ಅವನು ಸಿನಿಮಾ ರಂಗಕ್ಕೆ ಹೋಗ್ತಾನೆ ಹಾಗೆ ಹೀಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆಗ ಮಂಗಳೂರಲ್ಲಿದ್ದ, ಸಣ್ಣ ಸಣ್ಣ ಟಿ ವಿಯವರಲ್ಲೆಲ್ಲ ಪ್ರೋಗ್ರಾಮ್ ಕೊಡ್ತಾ ಇದ್ದ. ಆಮೇಲೆ ಪಿಕ್ಚರಿಗೆ ಮೇಲೆ 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 ಕಷ್ಟ ಬಂದು ಭಾಳ ಕಷ್ಟ ಅನುಭವಿಸ್ತಾನೆ ಅದರಲ್ಲೂ ಕೂಡ. ಆಮೇಲೆ ಪಿಕ್ಚರಿಗೆ ಓದ್ದು ನನಗೆ ಭಾಳ ಇಷ್ಟ. ಈ ಲೈನಲ್ಲಿ ಹೋಗಿದ್ದಾನೆ, ಭಾಳ ಇಷ್ಟ. ಈಗ ಕಿಚ್ಚನ ಚಪ್ಪಾಳೆ ಕೂಡ ಮೊನ್ನೆ ತಗೊಂಡ್ರು. ಅದೇ ಕಿಚ್ಚನ ಚಪ್ಪಾಳೆ ಮೊನ್ನೆ ಅವನು ತಗೊಂಡ. ನಿನ್ನೆ ಮನೆಯವರಿಗೆಲ್ಲ ಚಪ್ಪಾಳೆ ತಟ್ಟಿದ್ರು, ಅದೊಂದು ಭಾಗ್ಯ. ಕಿಚ್ಚ ಅಂದರೆ ಸಾಮಾನ್ಯವಾದ ಮನುಷ್ಯ ಅಲ್ಲ. ನಾನು ಮೊನ್ನೆ ಹೋಗುವಾಗ ಅದೇ ನನ್ನ ಮನಸ್ಸಿನಲ್ಲಿ ಎನಿಸ್ತಾ ಇರೋದು, ಒಮ್ಮೆ ಅವನನ್ನು ನೋಡುವಂಥ ಭಾಗ್ಯವನ್ನು ಒದಗಿಸಿಕೊಡಿದ್ದೇವರ ಅಂತ. ಅದಾಗಲಿಲ್ಲ, ಯಾರಿಗೂ ಆಗ ಸಿಗಲಿಕ್ಕೂ ಇಲ್ಲ. ಭವಿಷ್ಯದಲ್ಲಿ ಸಿಗ್ಬೋದು, ಭವಿಷ್ಯದಲ್ಲಿ ಸಿಗ್ಬೋದು ಅಂತ ಹಾಗೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈಗ OTTಯಿಂದ ಬರುವಾಗ ಅವರು ಸಾನಿಯಾ ಅವರ ಜೊತೆ ಬಾರಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅವರಿಗೆ. ಸೊ ನೀವು ಅದನ್ನ ಟಿವಿಯಲ್ಲಿ ನೋಡುವಾಗ ನಿಮಗೆ ಹೇಗೆ ಅನಿಸ್ತಾ ಇತ್ತು? ನನಗೆ ಆಗಲ್ಲ, ಅದು ಎಲ್ಲ ಟಿ ವಿಯವರೆಲ್ಲ ವಾಹಿನಿಯವರೆಲ್ಲ ಹಾಗೆ ಈಗ ಹೇಳಿದ್ರು, ಅದೆಲ್ಲ ನಾನು ನಂಬೋದಿಲ್ಲ. ರೂಪೇಶ್ ಶೆಟ್ಟಿ ಅಂದರೆ ಸಖತ್ ಮನುಷ್ಯವ. ಹಾಗೆಲ್ಲ ಅವ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್, ಅದರೊಳಗೆ ಫ್ರೆಂಡ್ಸ್ ಆಗಿರ್ಬೋದು. ಮತ್ತು ಯಾವಾಗಲೂ ಒಟ್ಟಿಗೆ ಇದ್ದವರು. ಅವಳು ಬರುವಾಗ ತುಂಬ ಬೇಜಾರು ಮಾಡಿಕೊಂಡು 2-3 ದಿವಸ ತುಂಬ ದಿವಸ ಬೇಜಾರದಲ್ಲಿದ್ದ. ಅಂದರೆ ಅವಳನ್ನೇ ಹಚ್ಚಿಕೊಂಡಿದ್ದ. ಅದರ ಒಳಗೆ ಬೇರೆ ಜನಗಳ ಸಂಪರ್ಕ ಇಲ್ಲ. ಅವಳು ಅಷ್ಟು ಜನರಲ್ಲಿ ಅವಳು ಸಂಪರ್ಕದಲ್ಲಿದ್ದಳು. ಆದ್ದರಿಂದ ಅವನಿಗೆ ಬೇಜಾರಾಯಿತು. ಮತ್ತು ಹೇಳುವವರು ಹಾಗೆ ಹೀಗೆ ಅಂತ ಲವ್ ಅಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಪಲ್ಲ, ಹೇಳುವವರು ಹೇಳ್ತಾರೆ, ಅದು ದೊಡ್ಡ ಪ್ರಶ್ನೆ ಅಲ್ಲ. ಮತ್ತೆ ಅವರು ಲಾಸ್ಟ್ ಕಳೆದ ಬಾರಿ
ನಾನು ಗಡಿನಾಡ ಕನ್ನಡಿಗ ಅಂತ ಹೇಳುವ ವಿಚಾರ ಬಂದಾಗ ಅಂದ್ರೆ ಒಂದು ಫ್ಯಾಮಿಲಿಯವರಿಗೆ ಥ್ರೆಟ್ ಇದೆ ಅಂತ ಹೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತದೆ. ಸೊ ಅದರ ಬಗ್ಗೆ ಏನು ಹೇಳ್ತೀರಾ? ಅದು ನಿಮಗೆ ಗೊತ್ತಿದ್ದ ವಿಷಯವೇ ಇದು. ಅಂದರೆ ನಾವು ಹೇಳುವುದೇ ಹಾಗೆ. ಎಲ್ಲಿ ನಾವು ಕೇರಳ ಕರ್ನಾಟಕ ಗಡಿಯಲ್ಲಿರೋದು, ಬಾರ್ಡರ್, ಈ ಕಾಸರಗೋಡು ಉಂಟಲ್ಲ ಅಲ್ಲಿವರೆಗಿದ್ದವರೆಲ್ಲ ನಾವು ಹೇಳುವುದೇ, ನಮ್ಮ ಇದರಲ್ಲೇ ಸರ್ಟಿಫಿಕೇಟ್ನಲ್ಲೇ ಇರುವುದು ಹಾಗೆ. ಎಲ್ಲರೂ ಪ್ರತಿಯೊಬ್ಬರು ಹೇಳೋದು ನಾನು ಗಡಿನಾಡ ಕನ್ನಡಿಗ. ಅದು ತಪ್ಪು ಅಂತ ನನಗೆ ಅನಿಸುವುದಿಲ್ಲ. ನಾನು ಗಡಿನಾಡ ತುಳುವ ಅಂತ ಹೇಳುವ ಸಂಸ್ಕೃತಿ ಇಲ್ಲ. ತುಳುವರೆ ಕನ್ನಡಿಗನನ್ನು ಗಡಿನಾಡ ಕನ್ನಡಿಗ ಅಂತ ಹೇಳೋದಷ್ಟೇ. ಕಾಸರಗೋಡಿಗ ಕನ್ನಡ ಸೀಮಿತ. ಅಂದರೆ ಕೇರಳದಲ್ಲಿ ಅದಕ್ಕಿಂತ ಆಚೆ ಎಲ್ಲ ಮಲಯಾಳ. ಇದು ಕನ್ನಡವೂ ಅಲ್ಲ ಮಲಯಾಳವೂ ಅಲ್ಲ, ಗಡಿನಾಡ ಕನ್ನಡಿಗರು ನಾವು. ಇಲ್ಲಿ ಶಾಲೆಗಳಲ್ಲಿ ಎಲ್ಲ ಕನ್ನಡದ ಪಾಠವೇ ಇರೋದು. ಮತ್ತು ಹಾಗೆ ಹೇಳಲಿಕ್ಕಿಲ್ಲ, ಇದು ಹೀಗೆ ಹೇಳೋದು. ನಿಮಗೆ ಈಗ ಅಂದರೆ ಈಗ ಇತ್ತೀಚಿನ ಈಗ ಅವರು ಆಟ ಆಡ್ತಿರುವ ಆಟಗಳಿರ್ಬೋದು. ಸೊ ಈಗ ಅವರ ಫ್ಯಾನ್ಸ್ ಇದ್ದಾರೆ, ತುಂಬಾ ಜನ ರೂಪೇಶ್ ಶೆಟ್ಟಿಯ ಫ್ಯಾನ್ಸ್ ಇದ್ದಾರೆ. ರೂಪೇಶ್ ಶೆಟ್ಟಿಯನ್ನು ಇಷ್ಟಪಡುವ ಇಡೀ ತುಳು ಚಿತ್ರರಂಗ ಇರ್ಬೋದು. ಸೊ ನೀವು ಅವ್ರ ಫ್ಯಾನ್ಸಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಯಾವುದು ತುಳು ಚಿತ್ರರಂಗ ಇರ್ಬೋದು, ಅಥವಾ ಈಗ ರೂಪೇಶ್ ಶೆಟ್ಟಿ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಈಗ. ಹೌದು, ಅವರಿಗೆಲ್ಲ ನನ್ನ ಧನ್ಯವಾದಗಳು, ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ತುಳು ಚಿತ್ರರಂಗಕ್ಕೆ ಅವನನ್ನು ಮೇಲೆ ತಂದದ್ದೇ ತುಳು ಚಿತ್ರರಂಗ. ಅವನು ಫಸ್ಟ್ ಮಾಡಿದಂಥ ಆ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದೇ ತುಳುವಿನಲ್ಲಿ. ತುಳು ಜನತೆಗೆ ನನ್ನ ತುಂಬ 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 ಅಭಿನಂದನೆಗಳು. ಅವರಿಗೆ ಏನಾದರೂ ಮೊನ್ನೆ ಅದು ಏನೋ ಯಾರೋ ಅರ್ಥ ಮಾಡಿಕೊಳ್ಳದೆ ಹಾಗೆಲ್ಲ ಮಾಡಿದ್ರಲ್ಲ, ಅದೇ ಹೇಳೋದು ಹಾಗೆ. ಈಗ ನಾನಾದರೂ ನೀವು ಕೇಳಿದರೆ ನಾನು ಗಡಿನಾಡ ಕನ್ನಡಿಗನ ಅಂತ ಹೇಳೋದು, ಗಡಿನಾಡ ತುಳುವ ಅಂತ ಹೇಳೋದಲ್ಲ. ತುಳುವರೆಲ್ಲರೂ ನಮ್ಮ ಬಂಧುಗಳೇ. ಅದನ್ನು ತುಳುವನ್ನು ತಿರಸ್ಕರಿಸುವ ಭಾವನೆ ನಮ್ಮಲ್ಲಿ ತುಳುವೇ. ತುಳು ಅಭಿವೃದ್ಧಿ ಆಗಬೇಕು, ಬೆಳೆಯಬೇಕು, ಅದು ಉಳಿಯಬೇಕು ಅಂತ ನಾವು. ಕರ್ನಾಟಕದಾದ್ಯಂತ ಅವರೀಗ ಅಭಿಮಾನಿಗಳಿದ್ದಾರೆ. ಸೊ ಅವರೀಗ ಬಿಗ್ ಬಾಸ್ ಅಲ್ಲಿ ಗೆಲ್ಲಬೇಕು ಅಂತ ಹೇಳುವ ಅಭಿಲಾಷೆ ನಿಮ್ಮಲ್ಲಿದೆ. ಹೌದು. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಳಲಿಕ್ಕಂದರೆ ಅಭಿಮಾನಿಗಳಿಗೆ, ಅವನಿಗೆ ತುಂಬ ಅಭಿಮಾನಿಗಳಿದ್ದಾರೆ. ತುಳುವರಾಗಲಿ ಕನ್ನಡಿಗರಾಗಲಿ ಯಾರೇ ಆದರೂ ಕೂಡ, ಉತ್ತರ ಕನ್ನಡ ಆಗಲಿ ದಕ್ಷಿಣ ಕನ್ನಡ, ಆ ಅಭಿಮಾನಿಗಳಿಗೆಲ್ಲ ನಾನು ಸಾಷ್ಟಾಂಗ ನಮಸ್ಕಾರ ಅವರಿಗೆ ಅಭಿನಂದಿಸ್ತೇನೆ. ಅವರು ಉಳಿಸುವುದು ಅಳಿಸುವುದೆಲ್ಲ ಅವರಿಂದಲೇ ಅಲ್ಲದೆ ನನ್ನಿಂದ ಏನಾಗಲಿಕ್ಕಿಲ್ಲ. ನನ್ನ ಮಗನನ್ನು ತುಳು ಮತ್ತು ಕನ್ನಡಿಗರ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೇನೆ. ಹಾಂ.